ಅಮೆರಿಕ ಸಂಯುಕ್ತ ಸಂಸ್ಥಾನದ ರಕ್ಷಣಾ ಇಲಾಖೆಯು ಎಲ್ಲ ವೀಸಾಗಳ ಮರುಪರಿಶೀಲನೆ ನಡೆಸಿದ್ದು, ಟ್ರಂಪ್ ಸರ್ಕಾರದ ಹೊಸ ಗುದ್ದು ಎಂದರೆ 6,000 ವಿದ್ಯಾರ್ಥಿ ವೀಸಾ ರದ್ದು ಮಾಡಲಾಗಿದೆ. ಒಟ್ಟು 5.5 ಕೋಟಿ ವೀಸಾ ನೀಡಲಾಗಿದ್ದು, ಬಹಳಷ್ಟು ಜನರು ವೀಸಾ ಅವಧಿ ಮುಗಿದರೂ ಯುಎಸ್ಎಯಲ್ಲೇ ಉಳಿದುಕೊಂಡಿದ್ದಾರೆ ಹಾಗೂ ವಿದ್ಯಾರ್ಥಿ ವೀಸಾಗಳ ದುರುಪಯೋಗ ಆಗುತ್ತಿದೆ ಎಂಬ ದೂರು ಇದೆ. ಆ ಕಾರಣಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಕ್ಷಣಾ ಇಲಾಖೆ ಮತ್ತು ಗಡಿಪಡೆ ಸೇರಿ ಎಲ್ಲ 5.5 ಕೋಟಿ ವೀಸಾಗಳನ್ನು ಮರುಪರಿಶೀಲನೆ ಮಾಡುತ್ತಿವೆ. ಆ ಪ್ರಕ್ರಿಯೆಯಲ್ಲಿ ಈಗ 6,000 ವಿದ್ಯಾರ್ಥಿ ವೀಸಾಗಳನ್ನು ರದ್ದು ಮಾಡಲಾಗಿದೆ ಹಾಗೂ ಹೋಗಿ ನಿಮ್ಮ ದೇಶಕ್ಕೆ ಎಂದು ನೋಟಿಸ್ ಕೂಡ ನೀಡಲಾಗಿದೆ. ವೀಸಾ ಅವಧಿ ಮೀರಿ ಯುಎಸ್ಎಯಲ್ಲಿ ಉಳಿದಿರುವವರು ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವವರು ಹಾಗೂ ಭಯೋತ್ಪಾದಕ ಚಟುವಟಿಕೆಗಳ ಸಂಪರ್ಕ ಇರುವವರು ಎನ್ನುವುದು ಹೊಸ ಆಡಳಿತದ ಅಭಿಪ್ರಾಯ. ಬಹಳಷ್ಟು ಮಂದಿ ಅನರ್ಹ ವೀಸಾದಾರರು ಇರುವುದಾಗಿಯೂ ಕೂಡಲೇ ಅನರ್ಹರ ವೀಸಾ ರದ್ದು ಮಾಡಿ ಹೊರಗಟ್ಟುವುದಾಗಿ ರಕ್ಷಣಾ ಇಲಾಖೆಯು ಹೇಳಿದೆ. ಪ್ಯಾಲೆಸ್ತೀನ್ ಪರ ಇಸ್ರೇಲ್ ವಿರೋಧಿ ನಿಲುವು ವಿದ್ಯಾರ್ಥಿಗಳ ವೀಸಾಗಳ ರದ್ದು ಮೂಲಕ ಆರಂಭವಾದ ಅಭಿಯಾನವು ಈಗ ಎಲ್ಲ ವೀಸಾಗಳ ಪರಿಶೀಲನೆಗೆ ದಾರಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ವಾಷಿಂಗ್ಟನ್.